ಅದೆಷ್ಟೇ ವಿದ್ಯಾವಂತರಾಗಿದ್ದರೂ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ವೇತನ ಸಿಗದಿದ್ರೆ ಯಾವ ಕೆಲಸವನ್ನ ಕೂಡ ಮಾಡಲು ಇಷ್ಟವಾಗೋದಿಲ್ಲ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಉನ್ನತ ವ್ಯಾಸಂಗವನ್ನ ಮಾಡಿ ಸರ್ಕಾರಿ ಉದ್ಯೋಗಕ್ಕಾಗಿ ಅಲೆದು ಕಾದು ಸುಸ್ತಾಗಿ ಕೊನೆಗೆ ಮೀನಿನ ವ್ಯಾಪಾರ ನಡೆಸುವ ಮೂಲಕ ಯಶಸ್ವಿಯಾಗಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಂತಿನಗರ ನಿವಾಸಿ ಪ್ರೇಮಾ ಕುಂದರ್ ಅವರ ಯಶಸ್ಸಿನ ಕಥೆ. ಮೂಲತಃ ಕುಂದಾಪುರದ ಸಾಸ್ತಾನದವರಾಗಿರುವ ಪ್ರೇಮಾ ಕುಂದರ್ ಪುತ್ತೂರಿನ ಶಾಂತಿನಗರ ನಿವಾಸಿ ಕುಮಾರ್ ಕಿಶನ್ ಜೊತೆ ಮದುವೆಯಾದ ಬಳಿಕ ಪುತ್ತೂರಿಗೆ ಬಂದಿದ್ದಾರೆ. ಕುಂದಾಪುರದಲ್ಲಿ ಇರುವ ಸಂದರ್ಭದಲ್ಲಿ ಖಾಸಗಿ ಕಾಲೇಜೊಂದರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿದ್ದ ಪ್ರೇಮಾ ಸರ್ಕಾರಿ ಉದ್ಯೋಗಕ್ಕಾಗಿ ಹಲವು ಪರೀಕ್ಷೆಗಳನ್ನು ಬರೆದಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಟಿಇಟಿ ಸಿಇಟಿ ಪಾಸ್ ಆಗಿದ್ದ ಪ್ರೇಮಾ ಸರ್ಕಾರಿ ಕೆಲಸಕ್ಕೆ ಬೇಕಾದ ವೆರಿಫಿಕೇಶನ್ ಹಂತದಲ್ಲೂ ಕೂಡ ಪಾಸ್ ಆಗಿದ್ರು. 2 ಬಾರಿ ಸಿಇಟಿ ಪಾಸ್ ಆಗಿರುವ ಪ್ರೇಮಾ ಕುಂದರ್ ಕೇವಲ ಕೆಲವೇ ಪಾಯಿಂಟ್ಗಳಿಂದಾಗಿ ಸರ್ಕಾರಿ ಕೆಲಸ ಕೈ ತಪ್ಪಿ ಹೋಗಿತ್ತು. ಆ ಬಳಿಕ ಸರ್ಕಾರಿ ಕೆಲಸದ ಉಸಾಬರಿಯೇ ಬೇಡ ಎಂದು ಖಾಸಗಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ದುಡಿದಿದ್ದಾರೆ. ನಂತರ ಗಂಡನ ಬೆಂಬಲದಿಂದ ಕೈ ಹಾಕಿದ್ದೆ ಮೀನಿನ ವ್ಯಾಪಾರಕ್ಕೆ. ಪುತ್ತೂರಿನ ಏಳ್ಮುಡಿಯಲ್ಲಿ ಒಂದು ಪುಟ್ಟ ತಾಜಾ ಮೀನಿನ ಅಂಗಡಿಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7ರ ತನಕ ದುಡಿಯುವ ಪ್ರೇಮಾ ದಿನಕ್ಕೆ 150 ಕಿಲೋಕ್ಕಿಂತಲೂ ಮಿಕ್ಕಿ ವಿಧ ವಿಧದ ಮೀನುಗಳನ್ನು ಮಾರಾಟ ಮಾಡ್ತಾರೆ. ಮೀನುಗಾರಿಕೆ ಕುಟುಂಬದಿಂದ ಬಂದ ಪ್ರೇಮಾ ಕುಂದರ್ಗೆ ಉಪನ್ಯಾಸಕಿಯಾಗಿದ್ರೂ ಕೂಡ ತಾನು ಮಾಡುವ ಕೆಲಸದ ಮೇಲೆ ಅಭಿಮಾನವಿದೆ ಮತ್ತು ಸಂತೃಪ್ತಿ ಇದೆ. ಕೆಲಸದ ವಿಚಾರದಲ್ಲಿ ಕೀಳರಿಮೆ ಸಲ್ಲದು ಎನ್ನುವ ಪ್ರೇಮಾ ಉಪನ್ಯಾಸಕಿಯಾದರೂ ಕೂಡ ಮೀನಿನ ವ್ಯಾಪಾರವನ್ನ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ಅನೇಕ ಮಹಿಳೆಯರಿಗೆ ಈ ಮೂಲಕ ಅವರು ಪ್ರೇರಣೆಯಾಗಿದ್ದಾರೆ. ನಮ್ಮ ಕುಲ ಕಸುಬು ಅದ್ವಿ. ನಾವು ಕುಂದಾಪುರದಲ್ಲಿ ಮೊಗವೀರರು. ನಾವು ನಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಈ ಫೀಲ್ಡ್ ಅಲ್ಲೇ ಇದ್ದವು, ಮೀನುಗಾರಿಕೆ ಫೀಲ್ಡ್ ಅಲ್ಲೇ ಇದ್ದವರು. ಆತರ ಏನಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಯಾವ ಜಾಬ್ ಆದ್ರೆ ಸರ್, ಪ್ರಾಮಾಣಿಕವಾಗಿ ಮಾಡೋದಿದ್ರೆ ಯಾವ ಜಾಬ್ ಆದ್ರೆ ಅಲ್ವಾ. ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಒಂದು ಯಾವುದೇ ಒಂದು ವರ್ಕ್ ಮಾಡುವಲ್ಲಿ. ಅದು ನನ್ಗೆ ಇದ್ರಲ್ಲಿ ಸಿಕ್ಕಿದೆ. ನನಗೆ ಈಗ ಓದಿದವರಿಗೆ ಅದೇ ಜಾಬ್ ಸಿಗ್ತದಂತ ಹೇಳಲಿಕ್ಕೆ ಆಗ್ತದ? ಈಗ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಈಗ ಪಾಪ ಅಲ್ವಾ. ಈಗ ಓದಿದವರು ಅದೇ ಜಾಬ್ ಬೇಕಂತ ಕೂತ್ಕೊಂಡು ಉದ್ಯೋಗ ಇಲ್ದವರೇ ತುಂಬಾ ಜನ ಇದ್ದಾರೆ. ಆ ಲೆಕ್ಕದಲ್ಲಿ ನಾನು ಸ್ವಲ್ಪ ನಂಗೆ ಖುಷಿ ಉಂಟು. ಎಷ್ಟು ಓದಿದ್ರು ಕೂಡ ಒಂದು ದಿನನಿತ್ಯದ ಒಂದು ಸಂಬಳ ಅಂತ ಅದು ಬರ್ತದಲ್ಲ ಸರ್, ಅದು ಖುಷಿ ಉಂಟು.